ಶಿಕ್ಷಕಿಯರ ಮನಸ್ತಾಪದಿಂದ ಬೇಸತ್ತ ಗ್ರಾಮಸ್ಥರು ಶಾಲೆಗೆ ಬೀಗ ಜಡಿದ ಘಟನೆ ತುಮಕೂರು ತಾಲೂಕಿನ ಚಿಕ್ಕ ಸಾರಂಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಪ್ರತಿದಿನವೂ ಶಾಲೆಗೆ ತಡವಾಗಿ ಬರುವ ಗಂಗಾ ಲಕ್ಷ್ಮಮ್ಮ ಹಾಗೂ ಭಾಗ್ಯಮ್ಮ ಅವರಿಗೆ ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗೆ ಆಗುವುದಿಲ್ಲ. ಮಕ್ಕಳಿಗೆ ಪಾಠ ಮಾಡದೆ ಸದಾ ಪರಸ್ಪರ ಜಗಳವಾಡುತ್ತಿರುತ್ತಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ವೈಯಕ್ತಿಕ ವಿಚಾರಗಳು ಸೇರಿದಂತೆ ಶಾಲೆಗೆ ತಡವಾಗಿ ಬರುವ ವಿಚಾರಕ್ಕೆ ಜಗಳವಾಡುತ್ತಾರೆ ಎನ್ನಲಾಗಿದೆ. ಸಹ ಶಿಕ್ಷಕಿಯರ ಜಗಳ ನೋಡಲಾರದೆ ಗ್ರಾಮಸ್ಥರು ಶಾಲೆಗೆ ಬೀಗ ಜಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಘಟನೆ ಸಂಬಂಧ ಶಾಲೆಗೆ ತುಮಕೂರು ಬಿಇಒ ಹನುಮನಾಯಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ. ವರದಿ ರಾಜೇಶ್ ರಂಗನಾಥ್. ಸರ್, ನಾವು ಎಸ್ಟಿಎಂಸಿ ಅಧ್ಯಕ್ಷರು ಗೋವಿಂದರಾಜು ಅಂತ ಸರ್. ನಮ್ಮ ಚಿಕ್ಕಸಾರಂಗಿ ಸ್ಕೂಲಲ್ಲಿ ಈ ಹೆಚ್ಚು ಕಮ್ಮಿ ಅಲ್ಲೇ ಒಂದು 8 ತಿಂಗಳಾಯಿತು, ಸಮಸ್ಯೆನೇ ಬಗೆಹರಿದಿಲ್ಲ. ಬರೀ ಟೀಚರ್ ಸಮಸ್ಯೆ. ಆಮೇಲೆ ಎಲ್ಲ ಪೂರ್ತಿ ಎನ್ಕ್ವೈರಿ ಆಫೀಸರ್ಗಳು ಬೇಜಾನ್ ಜನ ಬರ್ತಾರೆ, ECO ಬರ್ತಾರೆ, BO ಕಂಪ್ಲೇಂಟ್ ಮಾಡ್ದೋ, ಊರಿನವರೆಲ್ಲ ಹೋಗಿದ್ದೋ. ಏನೋ ಒಂದು ತೀರ್ಮಾನ ಮಾಡ್ಕೊತೀವಿ ಅಂದ್ರೆ ಏನು ತಗೊಂಡಿಲ್ಲ. ಮಕ್ಕಳು ವಿದ್ಯಾಭ್ಯಾಸ ನಮ್ಮ ಮಕ್ಕಳನ್ನಂತೂ ಹಾಳು ಮಾಡಿಬಿಟ್ರು. ಟೈಮಿಂಗ್ಸ್ ಇಲ್ಲ, ಟೈಮಿಂಗ್ಸ್ ಕೇಳೋಕ್ಕೆ ಹೋದರೆ ಯಾರು ನೀವು ಕೇಳೋದು ಅಂತ ಹೆಡ್ ಮಾಸ್ಟರ್ನ ಅಂತಾರಂತೆ. ಅವ್ರು ನೋಡಿ ಹಿಂಗೆ ನೀವು ಯಾರು ಕೇಳೋರಿಲ್ವ ಅಂತ ಅವ್ರಂತಾರೆ. ಇವತ್ತು ನಮ್ಮ ಚಿಕ್ಕಸಾರಂಗಿ ಸ್ಕೂಲ್ ಬಾಕ್ಲಾಕ್ಸಿದ್ದೀವಿ. ಊರು ಗ್ರಾಮಸ್ಥರುಗಳು ನಾವು ಎಲ್ಲ ಸೇರಿ ಮಕ್ಳುಗಳೆಲ್ಲ ಆಚೆಗಡೆ ಕುಂತವ್ರೆ. ಏನು ಅದಕ್ಕೆ ಪರಿಹಾರ ಕೊಡಬೇಕೋ ಕೊಡಬೇಕು. ಮೇಲಧಿಕಾರಿಗಳಿಂದನೂ ಇಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.